ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಪೂರ್ವಭಾವಿಯಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ ಅಂತ ನಾನು ಅಂದುಕೊಂಡಿದ್ದೇನೆ. ಈ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಧರ್ಮ ಆಧಾರಿತವಾಗಿರತಕ್ಕಂಥ ರಾಜಕಾರಣ ಇರಬೇಕು. ಹಿಂದುತ್ವವನ್ನ ಪ್ರತಿಪಾದನೆ ಮಾಡುವುದರ ಜೊತೆಗೆ ಸಾಮಾನ್ಯ ಕಾರ್ಯಕರ್ತರ ಧ್ವನಿ ಈ ಕ್ಷೇತ್ರದ ಜನಪ್ರತಿನಿಧಿ ಆಗಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ನಿಮ್ಮೆಲ್ಲರ ಆಶಯಗಳು, ಹಿರಿಯರ ಕಲ್ಪನೆಗಳನ್ನ ಸಾಕಾರಗೊಳಿಸಿದ ನಿಟ್ಟಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಈ ಬಾರಿಯ ಚುನಾವಣೆಯನ್ನು ಸ್ಪರ್ಧೆ ಮಾಡುತ್ತೇನೆ. ಪುತ್ತೂರಿನ ಎಲ್ಲ ವಿಚಾರಗಳನ್ನ ತಾವೆಲ್ಲರೂ ತಿಳಿದುಕೊಂಡಿರತಕ್ಕಂಥ ಪ್ರಜಾವಂತರು ಮತ್ತು ವಿದ್ಯಾವಂತರು ನೀಡಿದ್ದೀರಿ ಅಂತ ನಾನು ಅಂದುಕೊಂಡಿದ್ದೇನೆ. ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ರಾಜಕೀಯ ಚಟುವಟಿಕೆಗಳು, ಸಾಮಾಜಿಕ ಪರಿಕಲ್ಪನೆಗಳು, ಈ ಸಮಾಜದಲ್ಲಿರ್ತಕ್ಕಂಥ ಶೋಷಿತರ, ಅಶಕ್ತರ ಧ್ವನಿಯಾಗಿರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ರಾಜಕಾರಣ ವ್ಯವಸ್ಥೆ ಯಾವ ರೀತಿಯಲ್ಲಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಜನಾದೇಶವನ್ನು ಕೊಟ್ಟಿದ್ದು ಅದರ ವಿರುದ್ಧವಾಗಿ ಕೆಲಸ ಮಾಡತಕ್ಕಂಥ ಬೆಳವಣಿಗೆಗಳನ್ನು ನಾವೆಲ್ಲ ಸೂಕ್ಷ್ಮವಾಗಿ ಕಂಡಿದ್ದೇವೆ. ಭ್ರಷ್ಟಾಚಾರ ರಹಿತ ಆಡಳಿತ ಈ ಕ್ಷೇತ್ರದಲ್ಲಿ ಇರಬೇಕು. ಧರ್ಮಕ್ಕೆ ನೋವಾದಂತಹ ಸಂದರ್ಭದಲ್ಲಿ ಆ ಸಮಾಜದ ಜೊತೆಗೆ ನಿಲ್ಲತಕ್ಕಂಥ ಧ್ವನಿ ಈ ಕ್ಷೇತ್ರದ ಜನಪ್ರತಿನಿಧಿಯಿಂದ ಆಗಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಕಳೆದ ಬಾರಿ ಕೂಡ ಚುನಾವಣೆಯಲ್ಲಿ ದೊಡ್ಡ ರೀತಿಯ ಸಹಕಾರವನ್ನು ನೀಡಿದ ಸಮಾಜ ನಿಂತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಯಾವ ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿರತಕ್ಕಂಥ ವಾತಾವರಣಗಳು, ಯಾವ ಮತದಾರನ ಆಶಯವಾಗಿರತಕ್ಕಂಥ ಭ್ರಷ್ಟಾಚಾರದ ಆಡಳಿತ ವ್ಯವಸ್ಥೆಗಳು, ಇವೆಲ್ಲವನ್ನ ನಿಯಂತ್ರಣ ಮಾಡದೆ ಒಂದಷ್ಟು ನೋವು ಅನುಭವಿಸತಕ್ಕಂಥ ಬೆಳವಣಿಗೆಗಳನ್ನ ನಾವು ಕಳೆದ 5 ವರ್ಷಗಳಲ್ಲಿ ನಾವು ಕಂಡಿದ್ದೇವೆ ಅಂತ ಅಂದುಕೊಂಡಿದ್ದೇನೆ. ವಿಶೇಷವಾಗಿ ಕ್ಷೇತ್ರ ಧರ್ಮದ ನೆಲೆಯಿರತಕ್ಕಂಥ ಕ್ಷೇತ್ರ. ಧರ್ಮವನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ವಿಚಾರದ ನಡುವೆ ನಮ್ಮ ಜೀವನವನ್ನ ಜೋಡಿಸಿಕೊಂಡವರು ನಾವು. ಆದರೆ ಧರ್ಮದ ಮೇಲೆ ಅಪಪ್ರಚಾರದಂತಹ ಸಂದರ್ಭದಲ್ಲಿ ಸನಾತನವಾಗಿರತಕ್ಕಂಥ ಧರ್ಮ ಪರಂಪರೆಗೆ ಅವಮಾನ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಕಾಣತಕ್ಕಂಥ ಗೋಮಾತೆಯನ್ನು ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ಈ ಸಮಾಜದ ಸಂಸ್ಕೃತಿಯ ಪ್ರತೀಕವಾಗಿರತಕ್ಕಂಥ ನಮ್ಮ ಸಹೋದರಿಯರ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರದಂತಹ ಘನಘೋರ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಕೂಡ ನ್ಯಾಯ ದೊರಕಿಸಲಿಕ್ಕೆ ಆಗಲಿಲ್ಲ ಅನ್ನುವಂತ ನೋವು ಮತ್ತು ದುಃಖ ಈ ಕ್ಷೇತ್ರದ ಜನತೆಯಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಎಲ್ಲ ಹಿನ್ನೆಲೆಯನ್ನ ಅರಿತುಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಒಬ್ಬ ಕ್ರಿಯಾಶೀಲ ಕಾರ್ಯಕರ್ತರನ್ನು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಮಾಡಬಹುದು ಅಂತಕ್ಕಂಥ ಆಶಯ ಈ ಕ್ಷೇತ್ರದ ಜನತೆಯಲ್ಲಿತ್ತು. ಸಮೀಕ್ಷೆಯ ಆಧಾರದಲ್ಲಿ ಬಂದಿರತಕ್ಕಂಥ ಹೆಸರುಗಳು, ಆ ವ್ಯವಸ್ಥೆಯ ಒಳಗೆ ಯಾರಾಗಬಹುದು ಅನ್ನುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು, ಇವೆಲ್ಲವನ್ನ ಬಿಟ್ಟು ಕೇವಲ ಒಂದಷ್ಟು ಮಂದಿಯಿಂದ ಮಾತ್ರ ಕಾರ್ಯಕರ್ತರ ಭಾವನೆಗಳ ವಿರುದ್ಧ ಅಭ್ಯರ್ಥಿಯನ್ನು ಆಯ್ಕೆ ಮಾಡತಕ್ಕಂಥ ಪ್ರಯತ್ನ ನಡೆಯಿತು. ಸಿದ್ಧಾಂತ, ತತ್ವ ಇವೆಲ್ಲವನ್ನ ಬಿಟ್ಟು ಕೇವಲ ಸ್ವಾರ್ಥಕ್ಕೋಸ್ಕರ ಈ ಕ್ಷೇತ್ರವನ್ನು ಬಲಿಕೊಡತಕ್ಕಂಥ ಕೆಲಸ ಕಾರ್ಯಗಳು ನಡೆದಿರುವಂತದ್ದು ನಮಗೆಲ್ಲರಿಗೂ ಅತ್ಯಂತ ನೋವು ತಂದಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಮತದಾರರ ಜೊತೆ, ಈ ಕ್ಷೇತ್ರದ ಕಾರ್ಯಕರ್ತರ ಜೊತೆ ಒಂದಷ್ಟು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಈ ಬಾರಿಯ ಚುನಾವಣೆ ಇರಬೇಕು ಮತ್ತು ನಮ್ಮ ಆಶಯಗಳೇನು ಅನ್ನೋದರ ಬಗ್ಗೆ ಒಂದಷ್ಟು ವಿಮರ್ಶೆ ನಡೆದಾಗ ಕಾರ್ಯಕರ್ತರಲ್ಲಿರತಕ್ಕಂಥ ಭಾವನೆಗಳು ಸ್ಫೋಟಗೊಂಡು ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂಥ ಒಕ್ಕೊರಲ ಆಗ್ರಹದ ನಡುವೆ ಹಿರಿಯರ, ಮಠಾಧಿಪತಿಗಳ, ಸಂಘದ ಹಿರಿಯರ ಅಪ್ಪಣೆಯನ್ನು ಪಡೆದು ಈ ಬಾರಿಯ ಚುನಾವಣೆಯಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಎಲ್ಲ ಜನರ ನಾಡಿಮಿಡಿತವನ್ನು ಅರಿತವ ನಾನು. ಕಳೆದ 30 ವರ್ಷಗಳಲ್ಲಿ ಸಾಮಾಜಿಕ ಬದ್ಧತೆಯ ಜೊತೆಗೆ ನಮ್ಮ ಜೀವನವನ್ನು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಬೇಕು. ಈ ಕ್ಷೇತ್ರದ ಕಟ್ಟಕಡೆಯ ವ್ಯಕ್ತಿಯ ಬದುಕಿನ ಜೊತೆಗೆ ನಮ್ಮ ಸಂಬಂಧ ಇರಬೇಕು. ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ನೋವು ಮತ್ತು ನಲುವಿನಲ್ಲಿ ಕೂಡ ನಾವು ಜೊತೆ ಜೊತೆಗೆ ಸಾಗಬೇಕು ಅಂತಕ್ಕಂಥ ವಿಶಾಲ ಮನೋಭೂಮಿಕೆಯ ಜೊತೆಗೆ
ಸದಸ್ಯ ಅಲ್ಲ, ಸಂಘಟನೆಯ ಪದಾಧಿಕಾರಿಗಳು ಅಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಒಂದಷ್ಟು ಅಪಪ್ರಚಾರ ಮತ್ತು ಅವಮಾನವನ್ನು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಆ ರಾಷ್ಟ್ರೀಯ ಪಕ್ಷಗಳ ಮುಖಾಂತರ ನಡೆದೋಯಿತು. ಅವೆಲ್ಲವನ್ನ ಇವತ್ತು ಸವಾಲಾಗಿ ಈ ಕ್ಷೇತ್ರದ ಜನತೆ ಸ್ವೀಕಾರ ಮಾಡಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ತನ್ನ ರಕ್ತವನ್ನು ಬೆವರು ಮಾಡಿ ಹಿಂದುತ್ವದ ಆಧಾರದಲ್ಲಿ ಈ ಕ್ಷೇತ್ರದಲ್ಲಿ ನಾವು ಜೊತೆಗೆ ಸಾಗಬೇಕು, ಧರ್ಮದ ಮುಖೇನ ನನ್ನ ಬದುಕಿನ ಅಂತ್ಯವನ್ನು ಕಾಣಬೇಕು ಅನ್ನುವಂತ ಮಹದಾಸೆಯ ಜೊತೆಗೆ ಪ್ರತಿಪಾದನೆ ಪಕ್ಷವನ್ನ ಸಂಘಟನೆಯನ್ನ ಗೆಲ್ಲಿಸಿದಂತ ವಾತಾವರಣ ಈ ಕ್ಷೇತ್ರದಲ್ಲಿ ಇತ್ತು. ಕಳೆದ ಅನೇಕ ವರ್ಷಗಳಿಂದ ಈ ಕ್ಷೇತ್ರದ ರಾಜಕಾರಣವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಈ ಸಮಾಜದ ಮುಂದೆ ಇರತಕ್ಕಂತ ಸಂಘರ್ಷದ ಸವಾಲುಗಳು, ಭಯೋತ್ಪಾದನೆಯ ಕೃತ್ಯದ ಮುಖಾಂತರ ಸಮಾಜವನ್ನು ಒಡೆಯತಕ್ಕಂತ ಪ್ರಯತ್ನಗಳು, ಯಾವ ಭಯೋತ್ಪಾದನೆಯ ಕೃತ್ಯದ ಮುಖಾಂತರ ಯಾರು ಈ ಸಂಘಟನೆ ಮತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾರ ಅವರನ್ನ ಭೀತಿಹೀನವಾಗಿ ಮಾಡತಕ್ಕಂತ ವಿದ್ಯಮಾನಗಳು, ಯಾವ ನಮ್ಮ ಸಂಸ್ಕೃತಿಯ ಪ್ರತಿಪಾದನೆಗಳಾಗಿರ್ತಕ್ಕಂಥ ನಮ್ಮ ಸಹೋದರಿಯರ ಮೇಲೆ ಬಲಾತ್ಕಾರದಿಂದ ಅತ್ಯಾಚಾರದಿಂದ ಘೋರ ಕೃತ್ಯಗಳ ನಡುವೆ ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಈ ಕ್ಷೇತ್ರದ ಸೂಕ್ಷ್ಮತೆಯನ್ನ ಅರಿತುಕೊಳ್ಳಬೇಕಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಎಲ್ಲ ಹಿನ್ನೆಲೆಯನ್ನ ಇಟ್ಟುಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ತಪ್ಪಿನ ಮೇಲೆ ತಪ್ಪು ಆಗಬಾರದು, ಸಿದ್ಧಾಂತ ತತ್ವ ಕಾರ್ಯಕರ್ತರನ್ನ ಬಿಟ್ಟಿರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಕಾರ್ಯಕರ್ತರಿಗೆ ಧ್ವನಿಯಾಗಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಮ್ಮ ಜೊತೆಗೆ ನಿಂತಿದ್ದೇನೆ. ನೀವಿಟ್ಟಿರ್ತಕ್ಕಂಥ ವಿಶ್ವಾಸಗಳು, ನೀವಿಟ್ಟಿರ್ತಕ್ಕಂಥ ಆ ಯೋಚನೆಗಳು ಮುಂದಿನ 5 ವರ್ಷಗಳಲ್ಲಿ ಯಾವ ರೀತಿ ಆಡಳಿತವನ್ನು ಕೊಡಬೇಕು ಅನ್ನುವಂತ ರೀತಿಯಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಎಲ್ಲಾ ವಿಚಾರಗಳನ್ನ ನಾವು ಅತ್ಯಂತ ಸ್ಪಷ್ಟಪಡಿಸಿದ್ದೇವೆ. 5 ವರ್ಷಗಳಲ್ಲಿ ಪ್ರೀತಿ ವಿಶ್ವಾಸದ ರಾಜಕಾರಣ, ಹಿಂದುತ್ವದ ಪ್ರತಿಪಾದನೆ, ಅಭಿವೃದ್ಧಿಯ ಮಂತ್ರದ ಜೊತೆಗೆ ಈ ಕ್ಷೇತ್ರದ ಅಭಿವೃದ್ಧಿಯ ಚಟುವಟಿಕೆಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸ ನನ್ನ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಪರಿವಾರ ಭಟ್ಟ ಸಮುದಾಯ ಇವತ್ತು ನನ್ನ ಜೊತೆಗೆ ನಿಂತು ಒಂದಷ್ಟು ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೀರಿ. ನೀವು ಇಟ್ಟಿರತಕ್ಕಂಥ ವಿಶ್ವಾಸ ಗೌರವಕ್ಕೆ ಚ್ಯುತಿ ಬಾರದಂತ ರೀತಿಯಲ್ಲಿ ನಾನು ಮುಂದಿನ 5 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತೇನೆ. ನಿಮ್ಮ ಮನೆಯ ಮಗನ ರೀತಿಯಲ್ಲಿ ದಿವಸದ 24 ಗಂಟೆ ಕೂಡ ನಿಮ್ಮ ಸಮಸ್ಯೆಗಳಿಗೆ ನಾನು ಕೂಡ ನಿಮ್ಮ ಜೊತೆ ನಿಲ್ತೇನೆ. ನಿಮ್ಮ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಕೂಡ ನನ್ನದೇ ಅನ್ನುವಂತ ರೀತಿಯಲ್ಲಿ ನಿಮ್ಮ ಜೊತೆ ನಿಲ್ತೇನೆ ಅಂತಕ್ಕಂಥ ವಿಶ್ವಾಸವನ್ನು ಮಾತ್ರ ನಿಮ್ಮ ಜೊತೆ ನಾನು ಹಂಚಿಕೊಳ್ಳಬಹುದು. ಯಾವುದೇ ಸಂದರ್ಭದಲ್ಲಿ ಕೂಡ ಅಪಪ್ರಚಾರ, ಅವಮಾನಗಳು, ಗೊಂದಲಗಳು, ತೇಜೋವಧೆಗಳು ಆದಂತಹ ಸಂದರ್ಭದಲ್ಲಿ ಕೂಡ ನನ್ನ ಜೊತೆಗೆ ನಿಲ್ಲತಕ್ಕಂಥ ನಿಮ್ಮ ನಿರ್ಧಾರ ನಿಜವಾಗಿಯೂ ಈ ಭಗವಂತ ನಿಮಗೆ ಕೊಟ್ಟಿರತಕ್ಕಂಥ ಒಂದು ಆಶೀರ್ವಾದ ಅಂತ ನಾನು ಭಾವಿಸಿದ್ದೇನೆ. ಈ ಸಮಾಜದ ಮುಂದೆ ಇರತಕ್ಕಂಥ ನಾನಾ ಸವಾಲುಗಳು, ಎಲ್ಲಾ ಸವಾಲುಗಳನ್ನ ನಿಮ್ಮ ಸಮಾಜದ ಜೊತೆಗೆ ಸೇರಿಕೊಂಡು ಶ್ರೀಯುತ ಸಂತೋಷ್ ಅವರನ್ನು ಎಲ್ಲರಿಗೂ ಗುರು ಸಮಾನವಾಗಿರುವವರು ಈ ಸಮಾಜಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನು ಕೊಡ್ತಾ ಆ ಪರಿವಾರ ಭಟ್ಟ ಸಮುದಾಯ ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿರುವವರು. ಮಹತ್ವಪೂರ್ಣ ಮಹಾಲಿಂಗೇಶ್ವರ ದೇವಸ್ಥಾನದ ಎಲ್ಲ ದೇವರ ಕೆಲಸವನ್ನು ಕೂಡ ಮಾಡ್ತಾ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ನಮ್ಮ ಯಾವ ರೀತಿ ಬದುಕು ಯಾವ ರೀತಿ ಇರಬೇಕು ಅಂತಕ್ಕಂಥ ಕಲ್ಪನೆಯನ್ನ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಸಂತೋಷರು, ಇವೆಲ್ಲರೂ ನಮಗೆ ಆದರ್ಶ ಪುರುಷರು ಅಂತ ನಾನು ಭಾವಿಸಿದ್ದೇನೆ. ನೀವೆಲ್ಲರೂ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ನಾಳಿನ ಚುನಾವಣೆಯಲ್ಲಿ ಇಡೀ ಸಮಾಜ ಆ ಪಕ್ಷೇತರ ಅಭ್ಯರ್ಥಿಯ ಜೊತೆಗೆ ನಿಂತು ಈ ಕ್ಷೇತ್ರವನ್ನು ಉಳಿಸತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆ ಇದೆ. ಈ ಚುನಾವಣೆಯಲ್ಲಿ ನಾವು ಸಾಕಷ್ಟು ಸವಾಲುಗಳನ್ನ ಸ್ವೀಕಾರ ಮಾಡಿದ್ದೇವೆ. 2 ರಾಷ್ಟ್ರೀಯ ಪಕ್ಷಗಳ ನಡುವೆ ಇವತ್ತು ನಾವು ವಿರೋಧ ಒದ್ದಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಅತ್ಯಂತ ಆತ್ಮವಿಶ್ವಾಸ ಇದೆ. ಈ ಕ್ಷೇತ್ರದಲ್ಲಿ ಧರ್ಮಕ್ಕೆ ಯಾವತ್ತೂ ಕೂಡ ಸೋಲಾಗಿಲ್ಲ. ಆ ನಿಟ್ಟಿನಲ್ಲಿ ನಾವು ಖಂಡಿತ ಜಯಿಸುತ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ವಿಶ್ವಾಸವನ್ನ ಸಂದರ್ಭದಲ್ಲಿ ನಿರಂತರ ಭಾಗವಹಿಸುವುದರ ಮುಖಾಂತರ ಪುತ್ತೂರಿನ ಇತಿಹಾಸದಲ್ಲಿ ಕಂಡು ಕೇಳಲೇದಂತ ಅವರ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿ ತೋರಿಸಿದ್ದೀರಿ. ಪ್ರಾಯಶಃ ಅದೇ ಮೊದಲ ವಿಜಯೋತ್ಸವ ಅಂತ ನಾನು ಭಾವಿಸಿದ್ದೇನೆ. ಆ ನಂತರದ ದಿವಸಗಳಲ್ಲಿ ಇಡೀ ಕ್ಷೇತ್ರದಲ್ಲಿ ಸಂಚಾರ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಮತದಾರರ ಆಶಯಗಳು ಈ ಬಾರಿಯ ಚುನಾವಣೆಯಲ್ಲಿ ಬದಲಾವಣೆಯನ್ನ ಬಯಸಿದೆ. ಆ ನಿಟ್ಟಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಸಂದೇಶ ಇವತ್ತು ಗುಪ್ತಚರ ಇಲಾಖೆಯ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ 1-2 ದಿವಸಗಳ ಕಾಲ ಇನ್ನಷ್ಟು ಸಂಘರ್ಷದ ವಾತಾವರಣವನ್ನು ನಾವು ಕಾರ್ಯಕ್ರಮದಲ್ಲಿ ಎದುರಿಸಬೇಕಾಗಿದೆ.
ಅಪಪ್ರಚಾರಗಳು, ಹಲ್ಲೆ ಮಾಡತಕ್ಕಂಥ ಬೆಳವಣಿಗೆಗಳು, ಸಂಘರ್ಷದ ನಡುವೆ ಒಂದಷ್ಟು ಗೊಂದಲವನ್ನು ನಿರ್ಮಾಣ ಮಾಡಿ ಚುನಾವಣೆಯ ದಿಕ್ಕನ್ನು ಬದಲಿಸತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇವತ್ತು ರಾಷ್ಟ್ರೀಯ ಪಕ್ಷಗಳು ಎರಡು ಕೂಡ ಕೆಲಸ ಮಾಡ್ತಾ ಇದೆ. ಈ ಎಲ್ಲ ಹಿನ್ನೆಲೆಯನ್ನ ಅರಿತುಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಒಂದು ವ್ಯತ್ಯಾಸ ನಿರ್ಮಾಣ ಆಗಲಿದೆ. ಪ್ರತಿ ಬಾರಿಯೂ ಕೂಡ ನಾವು ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಹಣವನ್ನು ಕೊಟ್ಟು ಕಾರ್ಯಕರ್ತರನ್ನ ಜೋಡಿಸತಕ್ಕಂಥ ಕೆಲಸಗಾರರು, ಮತದಾರರಿಗೆ ಹಣವನ್ನು ಆವೇಶವನ್ನು ಕೊಟ್ಟು ಮತದಾನ ಮಾಡುವುದಕ್ಕೆ ಪ್ರೇರೇಪಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು. ಆದರೆ ಇವತ್ತು ಒಂದು ಪಕ್ಷೇತರ ಅಭ್ಯರ್ಥಿಯ ಜೊತೆಗೆ ಕಾರ್ಯಕರ್ತರು ಸೇರಿ ಚುನಾವಣೆಯನ್ನ ನಾವೇ ನಿರ್ಧಾರ ಮಾಡ್ತೇವೆ, ನಾವೇ ಕೆಲಸ ಮಾಡ್ತೇವೆ, ನಾವೇ ಈ ಚುನಾವಣೆಯಲ್ಲಿ ಭಾಗವಹಿಸುವುದು, ನಾವೇ ಈ ಚುನಾವಣೆಯಲ್ಲಿ ಗೆಲ್ಲುವುದು ಅನ್ನುವಂತಹ ರೀತಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಒಂದು ಮತದ ಜೊತೆಗೆ 10 ರೂಪಾಯಿಯನ್ನು ಹಾಕುವುದರ ಮುಖಾಂತರ ನಿನ್ನೆವರೆಗೆ ಸುಮಾರು 23 ಲಕ್ಷದಷ್ಟು ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾವುದೇ ಅಧಿಕಾರ, ಯಾವುದೇ ಪದಾಧಿಕಾರಿ ಆ ಹುದ್ದೆ ಯಾವುದು ಕೂಡ ನೀಡಿರ್ತಕ್ಕಂಥ ಪ್ರೀತಿ ವಿಶ್ವಾಸದ ಮುಂದೆ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಮಂಡನೆ ಮಾಡ್ತಾ, ನೀವಿಟ್ಟಿರ್ತಕ್ಕಂಥ ವಿಶ್ವಾಸಗಳು, ಆಧಾರಗಳು, ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ. ನಿಮ್ಮ ವಿಶ್ವಾಸಕ್ಕೆ ಕುಂದು ಬರದೆ ಬಾರದಂತಹ ರೀತಿಯಲ್ಲಿ ಮುಂದಿನ 5 ವರ್ಷಗಳ ಕಾಲ ನಿಮ್ಮ ಜೊತೆಗೆ ಪ್ರೀತಿ ವಿಶ್ವಾಸದ ರಾಜಕಾರಣ ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸದಿಂದ ಒಂದಷ್ಟು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಬೇಕಾಗಿದೆ. ಈ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಅಧಿಕವಾದ ರಜಾ ದಿವಸದಲ್ಲೂ ಕೂಡ ನೀವೆಲ್ಲರೂ ಬೇರೆ ಕೆಲಸಗಳನ್ನು ಬಿಟ್ಟು ಒಂದು ವೇದಿಕೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ಕಾರ್ಯಕ್ರಮಕ್ಕೋಸ್ಕರ ಜೊತೆಯಾಗಿ ನನ್ನ ಜೊತೆಗೆ ನಿಂತಿದ್ದೀರಿ. ನಿಮ್ಮೆಲ್ಲರಿಗೂ ಆ ಮಹಾನುಭಾವ ಮಾಣಿಕೇಶ್ವರ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸುಖ ನೆಮ್ಮದಿಯ ಜೀವನವನ್ನ ಕರುಣಿಸಲಿ ಅನ್ನುವಂಥದ್ದೇ ನನ್ನ ಪ್ರಾರ್ಥನೆ. ನೀವಿಟ್ಟಿರತಕ್ಕಂಥ ವಿಶ್ವಾಸದ ಮುಂದೆ ನಾನೇನಲ್ಲ, ಈ ಬಾರಿಯ ಚುನಾವಣೆಯ ಗೆಲುವು ನಿಮ್ಮೆಲ್ಲರ ಗೆಲುವು ಅನ್ನುವುದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೋಸ್ಕರ ನಾನು ತೆರಳುತ್ತಾ ಇದ್ದೇನೆ. ಜೈ ಹಿಂದ್. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.